ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಅಂದ್ರೆ ಹೇಗಿದ್ದೀರಿ ನಾನೀಗ?
ಈಗ ವಾತಾವರಣ ಒಳ್ಳೆದಿದೆ, ಇಲ್ಲೇ ತಪಸ್ಸನ್ನು ಆಚರಿಸಬಹುದು. ಅದು ಸ್ವಲ್ಪ ಯೋಚಿಸಬೇಕಾಗ್ತದೆ ಸ್ವಾಮಿ. ನಾನೀಗ ಹೇಗಿದ್ದೇನೆ? ನಾನು ಹೇಗಿದ್ದೇನೆ ಅಂತ ನಾನು ಸಿಗೋದು ಹೇಗಿದ್ದೇನೆ? ಜಾನಕಿಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಒಪ್ಪಿಕೊಳ್ಳಿ ಕಷ್ಟ ಆಗ್ತದ. ಕಾರಣ ಇದೆ ಸ್ವಾಮಿ, ನಾನು ಚಂದ ಇದ್ದೇನೆ ಅಂತ ಹೇಳಿದ್ದಲ್ಲ, ಎಂತ ಹೆಮ್ಮೆ ಆಗಿರಲಿ. ಅವಳು ಷೋಡಶ ವರುಷ ಭರಿತನಾದಾಗ ಸುಂದರಿಯಾಗಿ ಕಾಣ್ತಾಳಂತೆ. ಹಾಗಾದ್ರೆ ಒಂದು ವ್ಯಕ್ತಿಯಾಗಲಿ ಒಂದು ವಸ್ತುವಾಗಲಿ ಚಂದ ಕಾಣುವುದು ಎಲ್ಲಿ? ನೋಟಗಳ ನೋಟದಲ್ಲಿ ಯಾರ್ಯಾರ ಬೆಟ್ಟಿಗೆ ಯಾರ್ಯಾರು ಹೇಗೆ ಕಾಣ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಚಂದ ಕಾಣುವುದು ನನಗೆ ಚಂದ ಕಾಣ್ಬೇಕಂತಿಲ್ಲ, ನನಗೆ ಚಂದ ಕಂಡವರು ನಿನಗೆ ಚಂದ ಕಾಣ್ಬೇಕಂತಿಲ್ಲ, ನಿನಗೆ ಚಂದ ಕಂಡವರು ಪಕ್ಕದಲ್ಲಿ ಚಂದ ಕಾಣ್ಬೇಕಂತಿಲ್ಲ. ಇಲ್ಲಿಯ ಕಾಮಸನ ಬೆನ್ನಿಗೆ ನಾನು ಕಂಡಿದ್ದಾನೆ. ಸುಮ್ಮನೆ ಬಿಡ್ತಾರೆ ನನ್ನನ್ನು, ನನ್ನ ತಪಸ್ಸಿಗೆ ವಿಘ್ನವನ್ನು ತರ್ತಾರೆ. ಏನ್ ಮಾಡ್ಲಿ ನಾನು? ಏನು ಕೇವಲ ಇಳೆಯ ಕಾಮಕರ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ ಸ್ವಾಮಿ. ಅವರೆಲ್ಲ ನಮ್ಮ ವಿರೋಧಿಗಳು, ಮೇಲ್ಲೋಕದವರು, ದೇವತೆಗಳು. ಎಲ್ಲಿಯಾದ್ರೂ ಅವರಿಗೆ ನಿಜ ವಿಚಾರ ಬೇಕಂತಾದ್ರೂ ಸುಮ್ಮನೆ ಅವರು ಬಿಡುವುದಿಲ್ಲ. ನನ್ನ ಕಾರ್ಯದಲ್ಲಿ ಹೆಸರು ಕಾಣಿಸಲಿಕ್ಕೆ ಅಸಾಧ್ಯದಾಗ್ತೇನೆ ನಾನು. ಏನ್ ಮಾಡ್ಲಿ? ಎಷ್ಟು ಇಳೆಯ ಕಾಮಕರ ಕಣ್ಣಿಗೂ ನಾನು ಕಾಣಬಾರ್ದು, ದೇವತೆಗಳಿಗೂ ಅರ್ಥ ಆಗಬಾರ್ದು ಅಂತಾದ್ರೆ ಮಾಡಿ ಯಾಕೆ ಯೋಚನೆ ಮಾಡಬೇಕು? ಅನಿವಾಸಿ ಅರ್ಥಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾರುವಂತ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಎಷ್ಟೆಲ್ಲ ಗೊತ್ತ ನಾನು ಬಂದದ್ದು ಕಾಡಲ್ವಾ? ಏನ್ ಮಾಡುವುದು? ಈ ಕಾಡಿಗೆ ಅನುಗುಣವಾಗಿ ಯಾವ್ದಾದ್ರು ಒಂದು ರೂಪವನ್ನು ತಾರಬೇಕು. ಏನಾಗ್ತದೆ ಸ್ವಾಮಿ? ಓ ಜಿಂಕೆ ಮರಿ. ಆ ಜಿಂಕೆ ಮರಿ ನಾನು ಬೇಡ ಸ್ವಾಮಿ, ನೀವು ಹೇಳಿದ್ರಂತ ನಾನು ಜಿಂಕೆಯಾಗಿ ತಪಸ್ಸನ್ನು ಆಚರಿಸಿದ್ರೆ, ಎಲ್ಲಿಯಾದ್ರೂ ಬೇಟೆಗಾದ್ರು ನೋಡಿದ್ರೆ, ಬಾಣ ಪ್ರಯೋಗ ಮಾಡಿದ್ರೆ ಹೋಗುದು ನಾನಲ್ವ? ನಿಮಗೆ ನಷ್ಟ ಇಲ್ಲ ನೋಡಿ. ಬೇಡ ಹರಿಣ ಆಗುವುದು. ಈ ಕಡೆಯಲ್ಲಿ ಏನು ಸ್ವಾಮಿ? ಎಡೆಯಲ್ಲಿ
ಇಲ್ಲಿವರೆಗೆ ಅಂತಾದ್ರೆ ಪ್ರಾಣಿಗಳೆಲ್ಲವೂ ಚೀರಾಟ ಓಡಾಡ್ತಾ ಇವೆ. ಸುತ್ತ ಪ್ರಕೃತಿಯನ್ನು ವೀಕ್ಷಿಸಿದಂತಾದ್ರೆ ಎಲೆಗಳೆಲ್ಲವೂ ಕರಟಿ ಹೋಗ್ತಾ ಇದೆ. ಇಂತಹ ವಿಪರ್ಯಾಸಗಳನ್ನು ಹೇಗೆ ಏನಾದರೂ ಒಂದು ಕಾರಣ ಇರಬೇಕೋ. ಭಗವಂತನಿಂದ ಸಂಪಾದಿಸಿಕೊಂಡಿದ್ದೇನೆ ದಿವ್ಯ ವಸ್ತಿ, ಅದನ್ನೇ ಕೇಂದ್ರೀಕರಿಸಿಕೊಂಡು ಇಂತಹ ಕಾರ್ಯವನ್ನು ಎಸಗಿದ್ದಲ್ಲ. ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆಯನ್ನು ಮಾಡುವಂತಹ ಬ್ರಾಹ್ಮಣರು ನಾವು. ಮತ್ತೆ ಇನ್ನೊಂದು ಮಾತಿಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು ಎಂಬಂತಹ ಮಾತು ಸತ್ಯವಾಗಿ ಇರುವುದು ಹೇಗೆ? ಅದು ನಮ್ಮಂತಹ ಬ್ರಾಹ್ಮಣರಿಂದ. ಲೋಕದಲ್ಲಿರುವಂತಹ ಸರ್ವ ಜನರಿಗೂ ಸುಖವನ್ನು ನಡೆಸುವುದಕ್ಕಾಗಿ, ಎಲ್ಲರೂ ಒಳಿತಾಗಿರುವುದಕ್ಕಾಗಿ ಆಶೀರ್ವದಿಸುವವರು ನಾವು. ಹಾಗಾದ್ರೆ ನಮಗೆ ಈ ರೀತಿಯಾಗಿ ಕೆಡುಕನ್ನು ಮಾತಾಡಂತಾದ್ರೆ ಕೆಲಸ ಪೂರ್ತಿಯಾಗದೆ ಹೋಗುವನಲ್ಲ ನಾನು. ಈಗ ನಾನೇನೋ ಶಾಪವನ್ನು ಕೊಟ್ಟಿದ್ದೇನೆ, ಎಷ್ಟಾದ್ರೂ